ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಸಾಧಾರಣ ಕಾಲದ 10ನೆಯ ಭಾನುವಾರದ ಸುವಾರ್ತೆಯ ಧ್ಯಾನಕ್ಕೆ ಸ್ವಾಗತ, ಸುಸ್ವಾಗತ. ಇಂದು ಜೂನ್ 9. ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ ಪ್ರಭುವೆ. ಈ ದಿನ ನಾವು ಆಲಿಸಲಿರುವ ಈ ಸುವಾರ್ತೆಯನ್ನು ಗ್ರಹಿಸುವಂತೆ ನಮಗೆ ದೈವಿಕ ಶಕ್ತಿಯಾದ ಪವಿತ್ರ ಆತ್ಮರನ್ನು ಕರುಣಿಸು. ಈ ಸುವಾರ್ತೆ ನಮಗೆ ಸೌಖ್ಯ ತರಲಿ, ಬಿಡುಗಡೆ ತರಲಿ, ನಮ್ಮನ್ನು ಅಭಿಷೇಕಿಸಲಿ, ನಮ್ಮ ಕೊರತೆಗಳನ್ನು ನೀಗಿಸಿ ವಿಶ್ವಾಸ ಪ್ರಾರ್ಥನೆಯಲ್ಲಿ ನಮ್ಮನ್ನು ಬಲಪಡಿಸಲೆಂದು ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಆಮೇನ್. ಆದಿಕಾಂಡದಿಂದ ವಾಚನ. ಅಧ್ಯಾಯ 3 ವಾಕ್ಯಗಳು 9ರಿಂದ 15. ಆದರೆ ಸರ್ವೇಶ್ವರನಾದ ದೇವರು ಎಲ್ಲಿರುತ್ತೀಯಾ ಎಂದು ಆದಾಮನನ್ನು ಕೂಗಿ ಕೇಳಿದರು. ಅದಕ್ಕೆ ಅವನು, ತಾವು ತೋಟದಲ್ಲಿ ಸಂಚರಿಸುವ ಸಪ್ಪಳವು ಕೇಳಿಸಿತು, ಬೆತ್ತಲೆಯಾಗಿದ್ದೇನಲ್ಲ ಎಂದು ಹೆದರಿ ಅವಿತುಕೊಂಡೆ ಎಂದನು. ನೀನು ಬೆತ್ತಲೆಯಾಗಿದ್ದಿ ಎಂದು ನಿನಗೆ ತಿಳಿಸಿದವರು ಯಾರು ಎಂದು ಕೇಳಿದರು. ಅದಕ್ಕೆ ಆದಾಮನು, ನನ್ನ ಜೊತೆಯಲ್ಲಿ ಇರಲು ತಾವು ಕೊಟ್ಟ ಮಹಿಳೆ ಆ ಮರದ ಹಣ್ಣನ್ನು ನನಗೆ ಕೊಟ್ಟಳು, ನಾನು ತಿಂದೆ ಎಂದನು. ಸರ್ವೇಶ್ವರನಾದ ದೇವರು ಮಹಿಳೆಯನ್ನು, ಇದೇನು ನೀನು ಮಾಡಿದ್ದು ಎಂದು ಕೇಳಲು ಆಕೆ, ಸರ್ಪವು ನನ್ನನ್ನು ವಂಚಿಸಿ ತಿನ್ನುವಂತೆ ಮಾಡಿತು ಎಂದು ಉತ್ತರ ಕೊಟ್ಟಳು. ಆಗ ಸರ್ವೇಶ್ವರನಾದ ದೇವರು ಇಂತೆಂದರು ಸರ್ಪಕ್ಕೆ, ಈ ಪರಿಯ ಕೃತ್ಯವನ್ನು ನೀನೆಸಗಿದುದರಿಂದ ಶಾಪಗ್ರಸ್ತನಾದ ಎಲ್ಲ ಪಶು ಪ್ರಾಣಿಗಳಿಗಿಂತ ಹರಿದಾಡುವೆ ಹೊಟ್ಟೆಯ ಮೇಲೆ ಇಂದಿನಿಂದ, ತಿನ್ನುವೆ ಮಣ್ಣನೆ ಜೀವಮಾನ ಪರ್ಯಂತ. ಹಗೆತನ ವಿರಿಸುವೆನು ನಿನಗೂ ಈ ಮಹಿಳೆಗೂ, ನಿನ್ನ ಸಂತಾನಕ್ಕೂ ಇವಳ ಸಂತಾನಕ್ಕೂ. ಜಜ್ಜುವುದಿವಳ ಸಂತಾನ ನಿನ್ನ ತಲೆಯನ್ನು, ಕಚ್ಚುವೆ ನೀನ ಸಂತಾನದ ಹಿಮ್ಮಡಿಯನ್ನು. ಕೀರ್ತನೆ 130. ಶ್ಲೋಕ. ಪ್ರಭುವಿನಲ್ಲಿದೆ ಕರುಣೆ, ಪೂರ್ಣ ವಿಮೋಚನೆ. ಅಂತರಾಳದಿಂದ ಪ್ರಭು ಮೊರೆ ಇಡುತ್ತಿರುವೆ ನಿನಗೆ, ಆಲಿಸು. ಕಿವಿಗೊಡು ಪ್ರಭು ನನ್ನಾರ್ಥ ವಿಜ್ಞಾಪನೆಗೆ. ಪ್ರಭುವಿನಲ್ಲಿದೆ ಕರುಣೆ, ಪೂರ್ಣ ವಿಮೋಚನೆ. ಪಾಪಗಳ ಪಟ್ಟಿ ಮಾಡಿದೆಯಾದರೆ ಪ್ರಭು, ನಿನ್ನ ಮುಂದೆ ಯಾರು ತಾನೇ ನಿಲ್ಲಬಲ್ಲರೂ ವಿಭು. ಪಾಪವನ್ನು ಕ್ಷಮಿಸುವವನು ನೀನು, ಎಂತಲೇ ಭಯಭಕ್ತಿಗೆ ಪಾತ್ರನು. ಪ್ರಭುವಿನಲ್ಲಿದೆ ಕರುಣೆ, ಪೂರ್ಣ ವಿಮೋಚನೆ. ಪ್ರಭುವಿಗಾಗಿ ಎನ್ನ ಮನ ಕಾದಿದೆ, ಆತನ ವಾಕ್ಯದಲ್ಲಿ ನಂಬಿಕೆ ನನಗಿದೆ. ಸೂರ್ಯೋದಯಕ್ಕಾಗಿ ಕಾವಲುಗಾರ ಕಾದಿರುವುದಕ್ಕಿಂತ ಅತಿಯಾಗಿ ಪ್ರಭುವನ್ನು ನಿರೀಕ್ಷಿಸುತ್ತಿದೆ ಎನ್ನ ಮನ ನಿರುತ. ಪ್ರಭುವಿನಲ್ಲಿದೆ ಕರುಣೆ, ಪೂರ್ಣ ವಿಮೋಚನೆ. ಇಸ್ರಾಯೇಲೇ, ನಂಬಿಕೊಂಡಿರು ಪ್ರಭುವನೇ, ಆತನಲ್ಲಿದೆ ಕರುಣೆ, ಪೂರ್ಣ ವಿಮೋಚನೆ. ಇಸ್ರಾಯೇಲನು ಉದ್ಧರಿಸುವ ನಾಥ, ಅದು ಗೈದ ಸಕಲ ದೋಷಗಳಿಂದ. ಪ್ರಭುವಿನಲ್ಲಿದೆ ಕರುಣೆ, ಪೂರ್ಣ ವಿಮೋಚನೆ. ಸಂತ ಪೌಲನು ಕೊರಿಂಥ್ಯರಿಗೆ ಬರೆದ 2ನೆಯ ಪತ್ರದಿಂದ ವಾಚನ. ಅಧ್ಯಾಯ 4 ವಾಕ್ಯಗಳು 13ರಿಂದ ಅಧ್ಯಾಯ 5 ವಾಕ್ಯ 1 ತನಕ. 2 Corinthians chapter 4 verses 13 to chapter 5 verse 1. ನಾನು ವಿಶ್ವಾಸವಿಟ್ಟೆನು, ಆದ್ದರಿಂದ ಮಾತನಾಡಿದೆನು ಎಂದು ಪವಿತ್ರ ಗ್ರಂಥದಲ್ಲಿ ಬರೆಯಲಾಗಿದೆ. ಇದೇ ಮನೋಭಾವನೆಯಿಂದ ಕೂಡಿರುವ ನಾವು ಮಾತನಾಡಲೇಬೇಕು, ಏಕೆಂದರೆ ನಮಗೆ ವಿಶ್ವಾಸವಿದೆ. ಪ್ರಭು ಯೇಸುವನ್ನು ಪುನರುತ್ಥಾನಗೊಳಿಸಿದ ದೇವರು ನಮ್ಮನ್ನು ಯೇಸು ಕ್ರಿಸ್ತರೊಡನೆ ಪುನರುತ್ಥಾನಗೊಳಿಸಿ ತಮ್ಮ ಸಾನ್ನಿಧ್ಯಕ್ಕೆ ಬರಮಾಡಿಕೊಳ್ಳುವರು ಎಂಬುದನ್ನು ನಾವು ಬಲ್ಲೆವು. ಅಂತೆಯೇ ನಿಮ್ಮನ್ನು ಬರಮಾಡಿಕೊಳ್ಳುವರು. ಇದೆಲ್ಲವೂ ನಿಮ್ಮ ಒಳಿತಿಗಾಗಿಯೇ. ಹೀಗೆ ಅನೇಕರಲ್ಲಿ ದೇವರ ವರಪ್ರಸಾದವು ಉಕ್ಕಿ ಹರಿಯುವುದು, ಅವರಲ್ಲಿ ಕೃತಜ್ಞತಾ ಭಾವನೆಯನ್ನು ಹೆಚ್ಚಿಸುವುದು,
ನಮ್ಮ ಭೌತಿಕ ದೇಹವು ನಶಿಸುತ್ತಿದ್ದರೂ ನಮ್ಮ ಅಂತರಂಗವು ದಿನೇ ದಿನೇ ನೂತನವಾಗುತ್ತದೆ. ನಾವು ಅನುಭವಿಸುತ್ತಿರುವ ಕಷ್ಟ ಸಂಕಟಗಳು ಅಲ್ಪವಾದುವು, ಕ್ಷಣಿಕವಾದುವು. ಅವುಗಳಿಂದ ಲಭಿಸುವ ಮಹಿಮೆಯಾದರೋ ಅಪಾರವಾದುದು, ಅನಂತವಾದುದು. ನಮ್ಮ ಗಮನವು ಕೇಂದ್ರೀಕೃತವಾಗಿರುವುದು ಗೋಚರವಾದವುಗಳ ಮೇಲಲ್ಲ, ಅಗೋಚರವಾದವುಗಳ ಮೇಲೆ. ಗೋಚರವಾದವುಗಳು ತಾತ್ಕಾಲಿಕ, ಅಗೋಚರವಾದವುಗಳು ಶಾಶ್ವತ. ಭೂಮಿಯ ಮೇಲಿನ ನಮ್ಮ ಈ ದೇಹ ಎಂಬ ಗುಡಾರವು ನಾಶವಾಗಿ ಹೋದರೂ ಸ್ವರ್ಗದಲ್ಲಿ ಶಾಶ್ವತವಾದ ಗ್ರಹವೊಂದು ನಮಗೆ ದೊರಕುವುದು. ಅದು ಮಾನವರಿಂದ ನಿರ್ಮಿತವಾದುದಲ್ಲ, ದೇವರಿಂದಲೇ ನಿರ್ಮಿತವಾದುದು. ಇದು ನಮಗೆ ತಿಳಿದ ವಿಷಯ. ಘೋಷಣೆ: ಅಲ್ಲೇಲುಯ್ಯ, ಅಲ್ಲೇಲುಯ್ಯ. ಸರ್ವೇಶ್ವರ ಅಪ್ಪಣೆ ಆಗಲಿ, ನಮ್ಮ ಸೇವಕನು ಕಾದಿದ್ದಾನೆ. ನಿತ್ಯ ಜೀವವನ್ನು ಈವ ನುಡಿ ಇರುವುದು ತಮ್ಮಲ್ಲೇ. ಅಲ್ಲೇಲುಯ್ಯ. ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಅಧ್ಯಾಯ 3 ವಾಕ್ಯಗಳು 20ರಿಂದ 35. ಮಾರ್ಕ್ ಚಾಪ್ಟರ್ 3:20-35. ಯೇಸು ಸ್ವಾಮಿ ಮನೆಗೆ ಹೋದಾಗ ಜನರು ಮರಳಿ ಗುಂಪು ಗುಂಪಾಗಿ ಬಂದರು. ಯೇಸುವಿಗೂ ಶಿಷ್ಯರಿಗೂ ಊಟ ಮಾಡಲು ಕೂಡ ಬಿಡುವಿಲ್ಲದೆ ಹೋಯಿತು. ಈತನಿಗೆ ಹುಚ್ಚು ಹಿಡಿದಿದೆ ಎಂದು ಜನರು ಮಾತನಾಡಿಕೊಳ್ಳುತ್ತಿದ್ದರು. ಆದ್ದರಿಂದ ಯೇಸುವಿನ ಬಂಧುಗಳು ಯೇಸುವನ್ನು ಹಿಡಿದು ತರಲು ಹೊರಟರು. ಇದಲ್ಲದೆ ಜೆರುಸಲೇಮಿನಿಂದ ಬಂದಿದ್ದ ಧರ್ಮಶಾಸ್ತ್ರಿಗಳು ಇವನನ್ನು ಬೆಲ್ಜೆಬೂಲನು ಹಿಡಿದಿದ್ದಾನೆ, ದೆವ್ವಗಳ ಒಡೆಯನ ಶಕ್ತಿಯಿಂದಲೇ ಇವನು ದೆವ್ವ ಬಿಡಿಸುತ್ತಾನೆ ಎನ್ನುತ್ತಿದ್ದರು. ಆಗ ಯೇಸು ಅವರನ್ನು ತಮ್ಮ ಹತ್ತಿರಕ್ಕೆ ಕರೆದು ಸಾಮತಿಗಳ ಮೂಲಕ ಮಾತನಾಡತೊಡಗಿದರು. ಸೈತಾನನನ್ನು ಹೊರದೂಡುವುದು ಹೇಗೆ ತಾನೇ ಸಾಧ್ಯ? ಒಂದು ರಾಜ್ಯದ ಪ್ರಜೆಗಳು ತಮ್ಮೊಳಗೆ ಕಚ್ಚಾಡುವುದಾದರೆ ಆ ರಾಜ್ಯ ಉಳಿಯದು. ಒಂದು ಕುಟುಂಬದ ಸದಸ್ಯರು ತಮ್ಮೊಳಗೆ ಕಚ್ಚಾಡುವುದಾದರೆ ಆ ಕುಟುಂಬ ಬಾಳದು. ಅದರಂತೆಯೇ ಸೈತಾನನ ಪಕ್ಷದವರು ಪರಸ್ಪರ ವಿರೋಧಿಗಳಾದರೆ ಅವನ ರಾಜ್ಯ ಉಳಿಯದು, ಅದು ಅಳಿದು ಹೋಗುವುದು. ಒಬ್ಬನು ಬಲಿಷ್ಠನ ಮನೆಯನ್ನು ನುಗ್ಗಿ ಅವನನ್ನು ಕಟ್ಟಿ ಹಾಕದೆ ಅವನ ಸೊತ್ತನ್ನು ಸೂರೆ ಮಾಡಲಾಗದು. ಮೊದಲು ಅವನನ್ನು ಕಟ್ಟಬೇಕು, ಬಳಿಕ ಅವನ ಮನೆಯನ್ನು ಕೊಳ್ಳೆ ಹೊಡೆಯಬೇಕು. ನಿಶ್ಚಯವಾಗಿ ನಿಮಗೆ ಹೇಳುತ್ತೇನೆ, ಮನುಷ್ಯರು ಮಾಡುವ ಎಲ್ಲ ಪಾಪಗಳಿಗೂ ಆಡುವ ಎಲ್ಲ ದೇವದೂಷಣೆಗಳಿಗೂ ಕ್ಷಮೆ ದೊರಕಬಹುದು. ಆದರೆ ಪವಿತ್ರಾತ್ಮ ಅವರನ್ನು ದೂಷಿಸುವವನಿಗೆ ಮಾತ್ರ ಕ್ಷಮೆ ದೊರಕದು. ಅಂಥವನ ಪಾಪ ಶಾಶ್ವತವಾದುದು ಎಂದರು. ದೆವ್ವ ಹಿಡಿದಿದೆ ಎಂದು ತಮ್ಮನ್ನು ಕೆಲವರು ನಿಂದಿಸುತ್ತಿದ್ದುದರಿಂದ ಯೇಸು ಹೀಗೆ ಹೇಳಿದರು. ಯೇಸು ಸ್ವಾಮಿಯ ತಾಯಿ ಮತ್ತು ಸಹೋದರರು ಅಲ್ಲಿಗೆ ಬಂದರು. ಒಳಗೆ ಜನರು ಯೇಸುವಿನ ಸುತ್ತಲೂ ಗುಂಪಾಗಿ ಕುಳಿತಿದ್ದರು. ಆದುದರಿಂದ ಅವರು ಹೊರಗೇ ನಿಂತು ಯೇಸುವಿಗೆ ಬರಬೇಕೆಂದು ಹೇಳಿ ಕಳುಹಿಸಿದರು. ನಿಮ್ಮ ತಾಯಿಯೂ ಸಹೋದರರು ಹೊರಗೆ ನಿಮಗಾಗಿ ಕಾದಿದ್ದಾರೆ ಎಂದು ಯೇಸುವಿಗೆ ತಿಳಿಸಿದರು. ಅದಕ್ಕೆ ಯೇಸು, ನನಗೆ ತಾಯಿ ಯಾರು, ಸಹೋದರರು ಯಾರು ಎನ್ನುತ್ತಾ ತಮ್ಮ ಸುತ್ತಲೂ ಕುಳಿತಿದ್ದವರ ಮೇಲೆ ದೃಷ್ಟಿ ಹರಿಸಿ, ಇಗೋ ನನ್ನ ತಾಯಿ, ಇಗೋ ನನ್ನ ಸಹೋದರರು. ದೈವೇಚ್ಛೆಯನ್ನು ಯಾರು ನೆರವೇರಿಸುತ್ತಾರೋ ಅವರೇ ನನಗೆ ಸಹೋದರ, ಸಹೋದರಿ, ತಾಯಿ ಎಂದರು. ಆತ್ಮೀಯ ಸಹೋದರ ಸಹೋದರಿಯರೇ, ದೈವೇಚ್ಛೆಯನ್ನು ಯಾರು ನೆರವೇರಿಸುತ್ತಾರೋ ಅವರೇ ನನಗೆ ತಾಯಿ, ಸಹೋದರರು, ಸಹೋದರಿಯರು. ಎಷ್ಟೊಂದು ಸುಂದರವಾದ ಮಾತು. ನಾವು ಈ ಲೋಕದಲ್ಲಿ ಇರುವುದೇ ದೇವರಿಗಾಗಿ. ದೇವರು ತಮ್ಮ ಪ್ರೀತಿಯಿಂದ ನಮ್ಮನ್ನು ಸೃಜಿಸಿದರು, ಸೃಷ್ಟಿ ಮಾಡಿದರು. ಇವತ್ತು ಈ ಸನ್ನಿವೇಶ ಏನು? ಯೇಸು ಸುವಾರ್ತೆಯಲ್ಲಿ ಜನಪ್ರಿಯರಾಗಿದ್ದರು. ಜನಪ್ರಿಯತೆಗಾಗಿ ಸುವಾರ್ತೆ ಮಾಡ್ತಿರ್ಲಿಲ್ಲ. ಅವರ ಸುವಾರ್ತೆ ಕಂಡು ಜನಪ್ರಿಯತೆ ಹೆಚ್ಚಾಯಿತು. ಅವರಿಗೆ ತಮ್ಮ ವೈಯಕ್ತಿಕ ಕಾರ್ಯಗಳಿಗೆ ಸಮಯ ಸಿಗ್ತಿರಲಿಲ್ಲ. ಉದಾಹರಣೆಗೆ ಊಟ ಮಾಡಲಿಕ್ಕೆ, ವಿರಾಮ ತಗೊಳ್ಳಿಕ್ಕೆ,
ಸಮಯ ಸಿಗ್ತಿರ್ಲಿಲ್ಲ. ಆದರೆ ಯೇಸುವಿಗೆ ಸ್ಟ್ಯಾಮಿನಾ ಇತ್ತು, ಶಕ್ತಿ ಇತ್ತು. ನೋಡಿ, ಪವಿತ್ರ ಆತ್ಮ ನಮ್ಮ ಒಳಗಡೆ ಇದ್ದಾಗ ನಾವು ಎಷ್ಟೋ ಒಳ್ಳೆಯ ಕಾರ್ಯ ಮಾಡಲಿಕ್ಕೆ ಸಾಧ್ಯವಿದೆ. ಅಂಥವರು ನನಗೆ ಸುಸ್ತಾಯಿತು, ಟಯರ್ಡ್ ಆಯಿತು ಅಂತ ಹೇಳೋಲ್ಲ. ನಾನು ಯಾವಾಗಲೂ ಹೇಳೋದಿದೆ, ಜನ ಕೇಳುವಾಗ ಆರ್ ಯು ಟಯರ್ಡ್ ಅಂದಾಗ ಅದು ಟಯರ್ಡ್ ಆದ ದಿನ ನಾವು ರಿಟಯರ್ಡ್. ಎಷ್ಟೋ ಗುರುಗಳು ನಾನು ನೋಡಿದ್ದೀನಿ, 75, 80, ಇವನು 80ರ ಮೇಲೂ ಕೂಡ ಲವಲವಿಕೆ ಚೈತನ್ಯದಿಂದ ಸುವಾರ್ತೆಯಲ್ಲಿ ಸೇವೆ ಮಾಡುವುದನ್ನು ನೋಡಿದ್ದೀನಿ ನಾನು. ಯಾಕೆ? ಅದು ಆತ್ಮರ ಶಕ್ತಿ. ನಮಗೆ ನಮ್ಮ ದೀಕ್ಷಾ ಸ್ನಾನದಲ್ಲಿ ಪವಿತ್ರ ಆತ್ಮರನ್ನು ದೇವರು ಕೊಟ್ಟಿದ್ದಾರೆ, ದೃಢೀಕರಣದಲ್ಲಿ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ನಮ್ಮ ಹೊರಗಿನ ನಮ್ಮ ಸಂತ ಪೌಲರು ಹೇಳಿದ ಪ್ರಕಾರ ದೇಹವೆಂಬ ಗುಡಾರವು ನಾಶವಾಗಿ ಹೋದರೂ ನಮ್ಮ ಒಳಗಡೆ ಇರುವ ಆತ್ಮ ಇದ್ದಾರಲ್ಲ, ಅವರು ನಮ್ಮನ್ನು ಚೈತನ್ಯ ಭರಿತರನ್ನಾಗಿ ಮಾಡುತ್ತಾರೆ. ಆದ್ದರಿಂದ ನಾವು ನಿರಾಶೆಯಲ್ಲಿ ಬಾಳುವುದಿಲ್ಲ, ನಾವು ದೇವರ ಶಕ್ತಿಯಿಂದ ಬಾಳ್ತಾ ಇದ್ದೀವಿ. ಇವತ್ತಿನ ಮೊದಲನೇ ವಾಚನದಲ್ಲಿ ಆದಾಮ್ ಮತ್ತು ಅವ್ವ ದೇವರ ಇಚ್ಛೆ ಮಾಡಲಿಲ್ಲ, ತಮ್ಮ ಇಚ್ಛೆ ಮಾಡಿದ್ರು. ಏನು ತಮ್ಮ ಇಚ್ಛೆ? ಮರದ ಹಣ್ಣನ್ನು ತಿಂದುಬಿಟ್ರು. ತದನಂತರ ಅವರು ಅಡಗಿ ಅಂದರೆ ಅವಿತು ಕೂತ್ಕೊಂಡ್ರು. ದೇವರು ಬರ್ತಾರೆ, ಕೇಳ್ತಾರೆ, ಆದಾಮ್ ನೀನು ಎಲ್ಲಿದ್ದೀಯಾ? ಅವನು ಹೇಳ್ತಾನೆ, ನಾನು ನಗ್ನನಾಗಿದ್ದೀನಿ. ಯಾರು ಹೇಳಿದ್ರು ನಿನಗೆ? ನೋಡಿ, ಪಾಪ ಮಾಡುವಾಗ ನಮ್ಮ ಮನಸ್ಸು ಅಂಧಕಾರಮಯವಾಗುತ್ತೆ. ಪಾಪ ಮಾಡುವಾಗ ಈ ಕಣ್ಣುಗಳು ಕುರುಡಾಗುತ್ತವೆ, ಕಿವಿಗಳು ಕೆಪ್ಪಗಾಗುತ್ತವೆ, ಬಾಯಲ್ಲಿ ಮಾತು ಹೊರಡೋಲ್ಲ. ಅದು ಪಾಪದ ಸಂಬಳ. ಮರಣ ಅಂದ್ರೆ ಅದು ನಿಷ್ಕ್ರಿಯತೆ ಅಥವಾ ಒಂಥರ ಅಂಧತೆ ಅಥವಾ ಅಂಧಕಾರ. ಇವರಿಬ್ರು ಆದಾಮ್ ಮತ್ತು ಅವರು ಅಂಧಕಾರಕ್ಕೆ ಹೋದ್ರು. ದೇವರ ಚಿತ್ತ ಮಾಡುತ್ತಿದ್ದವರು ಚಿತ್ತ ಮಾಡದೇ ಇದ್ದಾಗ ಅವರು ಅಡಗಿ ಕೂತ್ಕೊಂಡ್ರು. ಯಾಕೆಂದ್ರೆ ಸೈತಾನನ ಮಾತು ಆಲಿಸಿದ್ರು. ಇವತ್ತು ನೋಡಿ, ಶುಭ ಸಂದೇಶದಲ್ಲಿ ಅವರು ಬೆಲ್ಜೆಬುಲ್ ಹೇಳ್ತಾರಲ್ಲ, ಇವರು ಸೈತಾನನ ಮಾತು ಆಲಿಸ್ತಾನೆ ಇಲ್ಲ. ಇವರಿಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಆಗಿಲ್ಲ ಆ ಧರ್ಮಶಾಸ್ತ್ರಿಗಳಿಗೆ. ಅಲ್ಲಿ ದೇವರೇನು ಮಾಡ್ತಾರೆ, ಆ ಸ್ತ್ರೀ ಮಧ್ಯೆ ಆ ಕೊನೆಯ ಮಾತುಗಳು ಬಹಳ ಚೆನ್ನಾಗಿವೆ. ನಿನ್ನ ಸಂತಾನ ಹಗೆತನವಿರಿಸುವನು ನಿನಗೂ ಈ ಮಹಿಳೆಗೂ. ಈ ಮಹಿಳೆ ಯಾರು? ಅಲ್ಲಿ ಹವ್ವ, ಹೊಸ ಒಡಂಬಡಿಕೆಯಲ್ಲಿ ಮರಿಯ. ನಿನ್ನ ಸಂತಾನಕ್ಕೂ ಇವಳ ಸಂತಾನಕ್ಕೂ, ಸೈತಾನನ ಸಂತಾನ ಇವಳ ಸಂತಾನ, ಮರಿಯಳ ಸಂತಾನ ನಾವು. ಜಜ್ಜೂದಿವಳ ಸಂತಾನ ನಿನ್ನ ತಲೆಯನು. ನೋಡಿ, ಯೇಸು ಸ್ವಾಮಿ. ಮರಿಯಳ ಸಂತಾನ ಯೇಸು ಪುತ್ರ. ಅವನು ಸೈತಾನನ ತಲೆಯನ್ನು ಜಜ್ಜಿದ. ಕಚ್ಚುವೆ ನೀನ ಸಂತಾನದ ಇಮ್ಮಡಿಯನು, ನಿನಗೇನು ಮಾಡ್ಲಿಕ್ಕೆ ಆಗೋಲ್ಲ. ವಿಷ ಪದಾರ್ಥಗಳನ್ನೇನಾದರೂ ತಿಂದರೂ ಏನೂ ಆಗೋದು. ಏಕೆಂದರೆ ಯೇಸು ಶಕ್ತಿ, ದೇವರ ಶಕ್ತಿ ನಮ್ಮಲ್ಲಿದೆ. ಅದನ್ನೇ ಕೀರ್ತನೆಯಲ್ಲಿ ನಾವು ಆಲಿಸಿದೆವು. ಪ್ರಭುವಿನಲ್ಲಿದೆ ಕರುಣೆ ಮತ್ತು ಪೂರ್ಣ ವಿಮೋಚನೆ. ಆದ್ದರಿಂದ ನಾನು ನನ್ನನ್ನೇ ಪ್ರಭುವಿಗೆ ಸಮರ್ಪಿಸಿ ಜೀವಿಸುತ್ತೇನೆ. ಸಂತ ಪೌಲರು ನಮಗೆ ಹೇಳ್ತಾ ಇದ್ದಾರೆ, ನಮ್ಮ ಈ ಭೌತಿಕ ದೇಹ ನಶಿಸಿ ಹೋಗುತ್ತೆ. ಭೌತಿಕ ದೇಹದಲ್ಲಿ ಕಷ್ಟ ಸಂಕಟಗಳು ಇವೆ. ಆದರೆ ನಾವು ಕೇಂದ್ರೀಕೃತವಾಗಿರಬೇಕು ದೇವರ ಚಿತ್ತದ ಮೇಲೆ, ದೇವರ ಮೇಲೆ, ಸ್ವರ್ಗ ಸಾಮ್ರಾಜ್ಯದ ಮೇಲೆ, ನಿತ್ಯ ಜೀವದ ಮೇಲೆ. ದೇವರಿಂದ ನಿರ್ಮಿತವಾದ ಗೂಡಾರ ನಮಗಿದೆ, ಅದು ಸ್ವರ್ಗ ಸಾಮ್ರಾಜ್ಯ. ಆದ್ದರಿಂದ ಅದಕ್ಕಾಗಿ ಸಿದ್ಧತೆ ಮಾಡ್ತಾ ಇದ್ದೀವಿ. ನೋಡಿ, ಯೇಸುವಿನ ಇದೆಲ್ಲ ಸುವಾರ್ತೆಯನ್ನು ನೋಡಿ ಅವರ ತಾಯಿಗೆ ಯಾರೋ ಹೋಗಿ ಹೇಳಿರಬೇಕು ನಕಾರಾತ್ಮಕವಾಗಿ, ನಿನ್ನ ಮಗನಿಗೆ ಹುಚ್ಚು ಹಿಡಿದಿದೆ. ತಾಯಿ ಮತ್ತು ಸಹೋದರರು, ಅವರ ಕುಟುಂಬಸ್ಥರು, ಸಹೋದರರಂದ್ರೆ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು, ಸಹೋದರ ಬಂದರು. ಕಾರಣ ಏನು? ಅವರಿಗೊಂದು ಅವರ ಒಳ್ಳೆಯ ಉದ್ದೇಶದಿಂದ ಅವರು ಬಂದರು. ಕರ್ಕೊಂಡು ಹೋಗೋಣ, ಪಾಪ ಅವರ ಆಕ್ರಮಣ, ಅಟ್ಯಾಕ್ ಮಾಡಬಹುದು ಅವನನ್ನು ಅಂತ ಉದ್ದೇಶದಿಂದ ಬಂದಿರಬಹುದು. ಅದಕ್ಕಾಗಿ ಅವರು ಬಂದು ಹೊರಗೆ ನಿಂತರು. ನೋಡಿ, ಯೇಸು ಸ್ವಾಮಿ ಮನೆಗೆ ಬಂದಾಗ ಜನರು ಮರಳಿ ಗುಂಪಾಗಿ ಬಂದರು. ಯೇಸುವಿಗೂ ಶಿಷ್ಯರಿಗೂ ಊಟ ಮಾಡಲು ಬಿಡುವಿಲ್ಲದೆ ಹೋಯಿತು. ಈತನಿಗೆ ಹುಚ್ಚು ಹಿಡಿದಿದೆ ಎಂದು ಜನರು ಮಾತನಾಡಿಕೊಳ್ತಿದ್ರು. ಆದ್ದರಿಂದ ಯೇಸುವಿನ ಬಂಧುಗಳು ಯೇಸುವನ್ನು ಹಿಡಿದು ತರಲು ಹೊರಟರು. ನೋಡಿ, ಈ ಸನ್ನಿವೇಶ ಕೊನೆಗೆ ಬರುತ್ತೆ. ಆಮೇಲೆ ಅಲ್ಲಿ ಬೆಲ್ಜೆಬೂಲ್ ಅದರ ವಿಧ ಕುರಿತು ಯೇಸು ಹೇಳ್ತಾರೆ. ಯೇಸು ಅವರಿಗೊಂದು ಸ್ಪಷ್ಟವಾಗಿ ಇರಿಸ್ತಾರೆ, ನಿಮ್ಗೆ ಗೊತ್ತಿಲ್ಲದಿದ್ರೆ ಮಾತಾಡಬೇಡಿ. ನೋಡಿ, ಕೆಲವರಿಗೆ ಈ ಪವಿತ್ರ ರಹಸ್ಯಗಳು, ಪವಿತ್ರ ಗ್ರಂಥ ಗೊತ್ತಿರೋದು. ಲೌಕಿಕವಾಗಿ ಅವರು ಯೋಚನೆ ಮಾಡ್ತಾರೆ, ಏನೇನೋ ಹೇಳ್ತಾ ಇರ್ತಾರೆ, ನಕಾರಾತ್ಮಕವಾಗಿ ಮಾತಾಡ್ತಾ ಇರ್ತಾರೆ. ಅದು ಸೈತಾನನ ಕಾರ್ಯ. ಅದಕ್ಕೆ ಯೇಸು ಸ್ವಾಮಿ ಒಂದು ಸುಂದರವಾದ ಮಾತು ಹೇಳ್ತಾರೆ, ನೀವು ಮಾಡುವ ಅಥವಾ ಹೇಳುವ ಮಾತುಗಳಿಗೆ ಪವಿತ್ರಾತ್ಮರಿಗೆ ವಿರೋಧ ಮಾತನಾಡುವವನಿಗೆ ಕ್ಷಮೆ ಇಲ್ಲ. ಯಾಕಂದ್ರೆ ದೇವರಾತ್ಮ ನನ್ನ ಮೇಲಿದೆ.
ನನ್ನನ್ನು ಅವರು ಅಭಿಷೇಕಿಸಿದ್ದಾರೆ. ನನಗೆ ವಿರೋಧ ಮಾತನಾಡುವವನು ಪವಿತ್ರಾತ್ಮರಿಗೆ ವಿರೋಧ ಮಾತಾಡ್ತಾನೆ, ಅವನ ಪಾಪಕ್ಕೆ ಕ್ಷಮೆ ಇಲ್ಲ, ಅಂಥವನ ಪಾಪ ಶಾಶ್ವತವಾದುದು. ಅವನಿಗೆ ಇಲ್ಲಿ ನರಕಾಗ್ನಿ, ಅದು ಬರೆದಿದೆ ಬೈಬಲಲ್ಲಿ. ಆಮೇಲೆ ಏನಾಯ್ತು, ಯೇಸು ಸ್ವಾಮಿಯ ತಾಯಿ ಮತ್ತು ಸಹೋದರರು ಹೊರಗೆ ನಿಂತು, ಯೇಸುವಿನ ಸುತ್ತಲೂ ಗುಂಪಾಗಿ ಜನರಿದ್ರು. ಅವರು ಯೇಸುವಿಗೆ ಬರಬೇಕೆಂದು ಹೇಳಿ ಕಳಿಸಿದರು. ಸಾಕು, ನೀನ್ ಬಾ, ಊಟ ಮಾಡು, ರೆಸ್ಟ್ ಮಾಡು, ಕರ್ಕೊಂಡು ಹೋಗ್ತೀವಿ ನಿನ್ನನ್ನು. ಆತ್ಮೀಯ ಸಹೋದರ ಸಹೋದರಿ, ನಾನು ಯಾವಾಗಲೂ ಹೇಳುವುದಿದೆ, ನಾವು ಗುರುಗಳು ಧರ್ಮ ಭಗಿನಿಯರಾದ್ಮೇಲೆ ನಾವು ನಮ್ಮ ಕುಟುಂಬ ಬಿಟ್ಬಿಡ್ತೀವಿ. ಆ ಕುಟುಂಬ ಬಿಟ್ಟ ಮೇಲೆ, ಯಾಕಂದ್ರೆ ಮತ್ತೆ ನಾವು ಕುಟುಂಬದ ಒಳಗಡೆ ಸೇರಿದಾಗ ನಮ್ಮ ಸ್ವಾರ್ಥಕ್ಕೆ ಕಂಟಕವಾಗುವುದನ್ನು ನಾನು ನೋಡಿದ್ದೀನಿ. ಆದ್ದರಿಂದ ನಾವೊಂದು ಸರಿ ಯೇಸುವಿಗೆ ಸಮರ್ಪಿಸಿಕೊಟ್ಟ ಮೇಲೆ, ಇಲ್ಲಿ ತಾಯಿ ಸಹೋದರರು ಅವರೆಲ್ಲ ಬರ್ತಾರೆ, ಯೇಸು ಅದಕ್ಕೆ ಹೆದರುವುದಿಲ್ಲ. ಯಾಕಂದ್ರೆ ಯೇಸುವಿನ ಕನ್ವಿಕ್ಷನ್, ಮನವರಿಕೆ ಮತ್ತು ಯೇಸುವಿನೊಳಗಿರುವ ಆತ್ಮ, ದೇವರ ಆತ್ಮ. ಅವರು ಲೌಕಿಕವಾಗಿ ಯೋಚನೆ ಮಾಡಿ ಬಂದಿರಬಹುದು, ಮಗ ಅವನಿಗೆ ಹೀಗಾಗತ್ತೆ ಆಗ ಬಂದಿರಬಹುದು. ಆದರೆ ಯೇಸು ಸ್ವಾಮಿ ಸುಂದರವಾದ ಮಾತನ್ನು ಹೇಳ್ತಾರೆ. ಅವರಿಗೆ ಹೇಳಿ ಹೊರಗೆ ಬರಬೇಕೆಂದು ಹೇಳಿ ಕಳಿಸಿದ್ರು. ನಿಮ್ಮ ತಾಯಿಯು ಸಹೋದರರು ಹೊರಗೆ ನಿಮಗಾಗಿ ಕಾದಿದ್ದಾರೆ. ಅದಕ್ಕೆ ಯೇಸು ನೋಡಿ, ಯೇಸುವಿನ ಬೋಧನೆ ಈಗ, ನನಗೆ ತಾಯಿ ಯಾರು, ಸಹೋದರರು ಯಾರು? ನಾನು ಕೇವಲ ಒಂದು ಜೋಸೆಫ್ ಮರಿಯಾ ಕುಟುಂಬಕ್ಕೆ ಸೇರಿದವನಲ್ಲ. ನಾನು ಕೇವಲ ಒಂದು ಚಿಕ್ಕ ಕುಟುಂಬಕ್ಕೆ ಯಾಜಕನಾಗಿ ಧರ್ಮ ಭಗಿನಿಯಾಗಿ ಸೇರಿದವರಲ್ಲ. ಸ್ವಾರ್ಥೆಗೆ ನನ್ನನ್ನೇ ಸಮರ್ಪಿಸಿದ ಮೇಲೆ ನಾನು ಯೇಸುವಿಗೆ ಸೇರಿದವನು. ಹೌದು, ಅವರು ನನ್ನ ತಂದೆ ತಾಯಿ ಸಹೋದರರು, ಪ್ರೀತಿಸಬೇಕು, ಗೌರವಿಸಬೇಕು, ಎಲ್ಲ ಇದೆ. ಪ್ರಯಾರಿಟಿ ಯಾವುದಕ್ಕೆ ಪ್ರಾಮುಖ್ಯತೆ? ಸ್ವಾರ್ಥೆಗೆ, ಯೇಸುವಿಗೆ, ನಮ್ಮ ಸೇವಾ ಕಾರ್ಯಕ್ಕೆ. ಪ್ರತಿಯೊಬ್ಬರಿಗೂ ಅಷ್ಟೇ, ಧರ್ಮ ಕೇಂದ್ರದಲ್ಲೂ ಅಥವಾ ನಮ್ಮ ಸಮುದಾಯದಲ್ಲೂ ನಮ್ಮ ಪ್ರಯಾರಿಟಿ, ಪ್ರಾಮುಖ್ಯತೆ ನಾವು ಕೊಡಬೇಕು. ಇಲ್ಲದಿದ್ರೆ ನಮ್ಮ ವಿಶ್ವಾಸ ದೃಢವಾದ ವಿಶ್ವಾಸ ಅಲ್ಲ. ಆಮೇಲೆ ಯೇಸು ಸ್ವಾಮಿ ಹೇಳ್ತಾರೆ, ಅಲ್ಲಿ ಕುಳಿತಿದ್ದವರ ಮೇಲೆ ದೃಷ್ಟಿ ಹರಿಸಿ, ಇಗೋ ನನ್ನ ತಾಯಿ. ಶಿಲುಬೆ ಮೇಲೂ ಹೇಳಿದ್ರು, ಇಗೋ ನನ್ನ ತಾಯಿ, ನಿನ್ನ ತಾಯಿ, ಇಗೋ ನಿನ್ನ ತಾಯಿ. ಶಿಷ್ಯನಿಗೆ ಕೊಡ್ತಾರೆ. ಅದು ಅವರು ಕೊನೆಯ ಗಳಿಗೆಯಲ್ಲಿ ಮಾಡಿದ ಒಂದು ಶ್ರೇಷ್ಠ ಕಾರ್ಯ. ಅಂದ್ರೆ ಯೇಸು ತಾಯಿಯನ್ನು ಗೌರವಿಸಿದ್ರು, ಪ್ರೀತಿಸಿದ್ರು, ಎಲ್ಲ ಇತ್ತು. ಆದರೆ ಸ್ವಾರ್ಥೆಯಲ್ಲಿ ನನ್ನ ಕುಟುಂಬ ಅಡ್ಡಿಯಾಗಬಾರ್ದು. ಸುವಾರ್ತೆ ನಾನು ಎಲ್ಲರಿಗಾಗಿ. ಸುವಾರ್ತೆ ದೇವರ ಕರುಣೆ, ಕೃಪೆ ಮತ್ತು ಅನುಗ್ರಹ. ಅದರಿಂದ ಇಗೋ ನನ್ನ ತಾಯಿ, ಇಗೋ ನನ್ನ ಸಹೋದರರು, ದೈವೇಚ್ಛೆಯನ್ನು ಯಾರು ನೆರವೇರಿಸುತ್ತಾರೋ, ಯಾಕೆ ನನ್ನ ತಾಯಿ ದೇವರ ಇಚ್ಛೆ ನೆರವೇರಿಸ್ತಾ, ಅದೆಲ್ಲ ಯೇಸುವಿಗೆ ಗೊತ್ತು. ಅವರೇ ನನಗೆ ಸಹೋದರ ಸಹೋದರಿ ತಾಯಿ. ಅದರಿಂದ ಇವತ್ತು ನಾವು ದೈವೇಚ್ಛೆಯನ್ನು ನೆರವೇರಿಸೋಣ, ಯೇಸುವಿನ ಸಹೋದರ ಸಹೋದರಿಯರಾಗೋಣ. ಇವತ್ತು ತುಂಬ ಮಂದಿ ಕಥೋಲಿಕರಾಗಿ, ವಿಶ್ವಾಸಿಗಳಾಗಿ, ವಿಶ್ವಾಸದಲ್ಲಿ ಇಲ್ಲ, ಚರ್ಚಿಗೆ ಹೋಗೋಲ್ಲ, ಬೈಬಲ್ ಓದೋಲ್ಲ, ಸಂಸ್ಕಾರಗಳಲ್ಲಿ ಜೀವಿಸೋಲ್ಲ, ಆಜ್ಞೆಗಳನ್ನು ಪಾಲಿಸೋಲ್ಲ, ಮನೆಯಲ್ಲಿ ಪ್ರೇಯರ್ ಮಾಡೋಲ್ಲ. ಆದ್ದರಿಂದ ಇವತ್ತು ನಮಗೊಂದು ಎಚ್ಚರಿಕೆಯ ಕರೆಗಂಟೆ. ನಾವು ದೇವರಿಗೆ ವಿರೋಧ ಹೋಗಬಾರ್ದು, ಪವಿತ್ರ ಆತ್ಮರಿಗೆ ವಿರೋಧ ಹೋಗಬಾರ್ದು. ಆ ಪಾಪಗಳು ಕ್ಷಮಿಸಲಾರವು. ಆದ್ದರಿಂದ ನಾವು ನಮ್ಮ ಕುಟುಂಬ, ನಮ್ಮ ಮಕ್ಕಳು, ನಮ್ಮ ಸಮುದಾಯ ಮತ್ತು ಇತರರಿಗಾಗಿ ಪ್ರಾರ್ಥಿಸೋಣ. ಅವರನ್ನೂ ಕೂಡ ದೇವರೆಡೆಗೆ ಕರೆತರುವಂತೆ ಪ್ರತಿ ನಮ್ಮ ವಿಶ್ವಾಸಿಗಳ ಪ್ರಾರ್ಥನೆಯಲ್ಲೂ ಸಮೂಹಕ್ಕಾಗಿ ಪ್ರಾರ್ಥಿಸುವಾಗ, ಆರೋಗ್ಯ ಭಾಗ್ಯವಿದ್ದು ದೇವಾಲಯಕ್ಕೆ ಬಾರದವರು, ವಿಶ್ವಾಸ ಕಳ್ಕೊಂಡವರು ಕೂಡ, ಅಥವಾ ವಿಶ್ವಾಸದಲ್ಲಿ ಪ್ರಕಟಿಸಲ್ಪಡಲಿಲ್ಲ, ಹರಡಲಿಲ್ಲ, ಅಲ್ಲೂ ಕೂಡ ಆಶೀರ್ವಾದ ಇಳಿದು ಬರಲೆಂದು ನಾವು ಪ್ರಾರ್ಥಿಸೋಣ. ನಾವು ದೈವೇಚ್ಛೆಯನ್ನು ನೆರವೇರಿಸೋಣ, ಯೇಸುವಿಗೆ ಸಾಕ್ಷಿಗಳಾಗಿ ಬಾಳೋಣ. ಆಮೇಲೆ ಸರ್ವಶಕ್ತ ಕರುಣಾಳು ತಂದೆ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ ಪ್ರಭುವೆ. ಈ ನನ್ನ ಜನರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಈ ದಿನ ಈ ಸುವಾರ್ತೆಯನ್ನು ಆಲಿಸಿದ ನನ್ನ ಸಹೋದರ ಸಹೋದರಿಯರ ಮೇಲೆ, ಅವರ ಕುಟುಂಬಗಳ ಮೇಲೆ ನಿಮ್ಮ ಆಶೀರ್ವಾದ ಇಳಿದು ಬರಲಿ. ಎಲ್ಲ ಕೀಡುಗಳಿಂದ ಅವರನ್ನು ಕಾದು ರಕ್ಷಿಸಿ ಕಾಪಾಡಿರಿ ಪ್ರಭುವೆ. ವಿಶೇಷವಾಗಿ ಕಷ್ಟದಲ್ಲಿರುವ ಕುಟುಂಬಗಳು, ನೋವಿನಲ್ಲಿ, ದುಃಖದಲ್ಲಿ, ನಿರಾಶೆಯಲ್ಲಿ, ಚಿಂತೆ, ಬೇನೆ, ಬವಣೆಯಲ್ಲಿ ಅಥವಾ ಆತ್ಮಹತ್ಯೆ ಚಿಂತೆಯಲ್ಲಿರುವವರನ್ನು ಸ್ಪರ್ಶಿಸಿರಿ. ಕೆಲಸ ಇಲ್ಲದವರನ್ನು ಸ್ಪರ್ಶಿಸಿರಿ. ನಿರಾಶ್ರಿತರನ್ನು, ವಿಧವೆ ವಿದುರರನ್ನು ಸ್ಪರ್ಶಿಸಿರಿ. ಕಾರ್ಮಿಕರನ್ನು, ರೈತಾಪಿ ವರ್ಗದವರನ್ನು ಆಶೀರ್ವದಿಸಿರಿ. ಎಲ್ಲ ರೋಗಗಳು, ICU, MICU, NICU, ವೆಂಟಿಲೇಟರ್, ಕೋಮದಲ್ಲಿರುವವರನ್ನು, ಆ ಅಪಘಾತಕ್ಕೆ ಒಳಗಾದವರಿಗೆ ಆರೋಗ್ಯ ಭಾಗ್ಯವನ್ನು ಕರುಣಿಸಿರಿ. ಮೃತರಾದವರ ಆತ್ಮಕ್ಕೆ ಶಾಂತಿ ಕರುಣಿಸಿರಿ. ಈ ಸ್ವಾರ್ಥ ಎಲ್ಲೆಲ್ಲೂ ಸಾರಲ್ಪಡುತ್ತದೋ ಅಲ್ಲಿ ಅವರ ರಕ್ತ ಕಣ, ನರನಾಡಿ, ಕೀಲು, ಮಜ್ಜೆ, ದೇಹ, ಆತ್ಮಗಳಲ್ಲಿ ಕೆಲಸ ಮಾಡಲಿ. ಯೇಸು ಸ್ಪರ್ಶವಾಗಲಿ. ಟಚ್
38 ವರ್ಷ ಕುರಿಬಾಗಿಲ ಮುಟ್ಟಿದ ಯೇಸು, ಸತ್ತ ಲಾಸರಿಗೆ ಜೀವ ಕೊಟ್ಟ ಯೇಸು, ಕುರುಡರಿಗೆ ದೃಷ್ಟಿದಾನ, ಕಿವುಡರಿಗೆ ಆಲಿಸುವ ಶಕ್ತಿ, ಜಲೋದರ ರೋಗಿಗೆ ಸೌಖ್ಯ ಕೊಟ್ಟ, ಗೂನು ಬೆನ್ನಿನ ಮಹಿಳೆಗೆ ಸೌಖ್ಯ ಕೊಟ್ಟ ಯೇಸು ನಾಮದಲ್ಲಿ ನಿಮ್ಮ ಒಳಗಡೆ ಇರುವ ರೋಗ ರುಜಿನ ಬಾಧೆ ಪೀಡೆ ಪಿಚಾಚಿಗಳ ಶಕ್ತಿಗಳು ಬಂಧನಗಳು ಬಿಟ್ಟು ಸುಟ್ಟು ಬೂದಿಯಾಗಲಿ. ದೇವರ ಕರುಣೆ ನಿಮ್ಮೆಲ್ಲರಿಗೆ ಲಭಿಸಲೆಂದು ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೆನ್, ಆಮೆನ್, ಆಮೆನ್. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಫಾದರ್ ಫ್ರಾಂಕ್ಲಿನ್ ಡಿಸೋಜ, ಶಿವಮೊಗ್ಗ ಧರ್ಮಕ್ಷೇತ್ರ. ನನಗಾಗಿಯೂ ನನ್ನ ಸ್ವಾರ್ಥ ಸೇವೆಗಾಗಿಯೂ ಪ್ರಾರ್ಥಿಸಿರಿ ಆತ್ಮೀಯರೇ. ನಾನು ನಿಮಗಾಗಿ ಸದಾಕಾಲ ಪ್ರಾರ್ಥಿಸುತ್ತೇನೆ. ಸಾಧ್ಯವಾದಷ್ಟು ಜನರಿಗೆ ಈ ಸ್ವಾರ್ಥೆಯನ್ನು ನೀವು ಮುಂದೆ ಮಾಡಿ ಹಂಚಿಕೊಳ್ಳಿ. ಆಮೆನ್.